ಆತ್ಮೀಯ ಪತ್ರಕರ್ತ ಸ್ನೇಹಿತರೆ, ಇವತ್ತೊಂದು ವಿಚಾರದಲ್ಲಿ ನಾವು ತಮ್ಮನ್ನಿಲ್ಲಿ ಆಹ್ವಾನಿಸಿದ್ದೇವೆ. ತಾರೀಕು 24-25ನೇ ದಿವಸ ಸ್ಥಾನಿಕ ಬ್ರಾಹ್ಮಣ ಮಹಾಮಂಡಲ ರಿಜಿಸ್ಟರ್ ಮಂಗಳೂರು ಇದರ ಆಶ್ರಯದಲ್ಲಿ ಪುತ್ತೂರು ಶಿವಬ್ರಾಹ್ಮಣ ಸ್ಥಾನಿಕ ಸಮಾಜ ಸೇವಾ ಸಂಘ ರಿಜಿಸ್ಟರ್ ಇದರ ಆತಿಥ್ಯದಲ್ಲಿ ಸ್ಥಾನಿಕ ಬ್ರಾಹ್ಮಣ ಜಾಗತಿಕ ಸಮಾವೇಶ ನಡೀಲಿಕ್ಕಿದೆ. ಈ ಸಮಾವೇಶದಲ್ಲಿ ಇಡೀ ಭಾರತ ದೇಶದ ಎಲ್ಲ ನಮ್ಮ ಸಮಾಜದ ಸಂಸ್ಥೆಗಳು ಭಾಗವಹಿಸಲಿಕ್ಕಿದ್ದಾರೆ. ನಮ್ಮ ಉದ್ದೇಶಗಳು ಏನಂತೇಳಿ ನಾವು ನಮ್ಮ ಮನವಿಯಲ್ಲಿ ತಿಳಿಸಿದ್ದೇವೆ. ಇದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ, ನಾಳಿದ್ದು ನಡೆಯುವ 24-25ನೇ ತಾರೀಕಿಗೆ ನಡೆಯುವ ಸಮಾವೇಶದ ಕುರಿತು ನಾವೊಂದು ಪತ್ರಿಕಾ ಪ್ರಕಟಣೆ ಕರೆದಿದ್ದೇವೆ. ನೀವೆಲ್ಲರೂ ಸಹ ದಯವಿಟ್ಟು ಇದಕ್ಕೆ ನಮಗೆ ಹೆಚ್ಚಿನ ರೀತಿಯ ಸಹಕಾರವನ್ನು ಕೊಡಬೇಕು ಹಾಗೂ ಪ್ರಚಾರವನ್ನು ಕೂಡ ಕೊಡಬೇಕು ಅಂತೇಳಿ ನಾನು ಕೇಳಿಕೊಳ್ತಾ ಇದ್ದೇನೆ. ಮತ್ತು ನಮ್ಮ ಉದ್ದೇಶ ಏನು ಅಂತೇಳಿದರೆ, ಪ್ರತಿ ಸಂಘಗಳಲ್ಲಿ ಸಮಾಜದ ಸಂಘಗಳಲ್ಲಿ ಸಂಘಟನೆಯೇ ಮುಖ್ಯ ಉದ್ದೇಶ. ಈ ದೃಷ್ಟಿಯಲ್ಲಿ ನಾವು ಈ ಸಂಘಟನೆ ಮತ್ತು ಇತರ ವಿಚಾರಗಳನ್ನು ಇಟ್ಟುಕೊಂಡು ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ. ಇದರ ಮುಂದಿನ ವಿಚಾರಗಳನ್ನು ನಮ್ಮ ಮಹಾಮಂಡಲದ ಅಧ್ಯಕ್ಷರು ತಿಳಿಸಲಿದ್ದಾರೆ. ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ನಾಡಿದ್ದು ಶನಿವಾರ ಭಾನುವಾರ ಈ ತಿಂಗಳ 24 ಮತ್ತು 25ರಂದು ನಮ್ಮ ಸ್ಥಾನಿಕ ಬ್ರಾಹ್ಮಣ ಮಹಾಮಂಡಲ ರಿಜಿಸ್ಟರ್ ಮಂಗಳೂರು ಇದರ ವತಿಯಿಂದ 2 ವರ್ಷಕ್ಕೊಮ್ಮೆ ನಡೆಯುವ ಸಮಾವೇಶ ಈ ಬಾರಿ ಪುತ್ತೂರು ಸಂಘದ ಆತಿಥ್ಯದೊಂದಿಗೆ ನಡೀತದೆ. ಇದು ನಮ್ಮ 6ನೇ ಸಮಾವೇಶ. ಈ ಮೊದಲು ಉಡುಪಿ, ಮಂಗಳೂರು, ಪಡುಬಿದ್ರೆ, ದೂರದ ಬೆಂಗಳೂರು, ಬೆಳ್ತಂಗಡಿ, ಆನಂತರ ಈಗ ಪುತ್ತೂರಲ್ಲಿ ಸಮಾವೇಶ ಸಂಪನ್ನಗೊಳ್ಳಲಿಕ್ಕಿದೆ. ನಮ್ಮ ಸಮಾವೇಶದ ಮುಖ್ಯ ಉದ್ದೇಶ ಅಂದರೆ, ನಮ್ಮ ಸಮಾಜದ ಪ್ರತಿ ಒಂದು 20 ಸಂಘಗಳು ಬೇರೆ ಬೇರೆ ಕಡೆಯಿಂದ, ಬೆಂಗಳೂರು ಇರ್ಬೋದು, ಮುಂಬೈ ಇರ್ಬೋದು, ಕಾಸರಗೋಡು, ಮೈಸೂರು ಎಲ್ಲ ಬೇರೆ ಬೇರೆ ಸಂಘಗಳು 20 ಸಂಘಗಳು ಒಟ್ಟುಗೂಡಿ ಈ ಸಮಾವೇಶವನ್ನು ನಡೆಸುವಂಥದ್ದು. ಇದರ ಮುಖ್ಯ ಉದ್ದೇಶ ನಮ್ಮ ಎಲ್ಲ ಸ್ಥಾನಿಕ ಬ್ರಾಹ್ಮಣರು ಎಲ್ಲ ಕಡೆ ಒಂದು ಕಡೆ ಒಟ್ಟಾಗಬೇಕು, ಒಂದು ಪರಸ್ಪರ ಪರಿಚಯ, ಹಾಗೆ ಒಂದು ಸ್ನೇಹ ಮಿಲನ ಆಗಬೇಕು. ಮತ್ತು ಅವರವರ ಒಂದು 2 ದಿನದ ಕಾರ್ಯಕ್ರಮದಲ್ಲಿ ನಾವು ಕೆಲವೊಂದು ನಮ್ಮ ಸಮಾಜಕ್ಕೆ ಸಂಬಂಧಪಟ್ಟಾಗೆ ಕೆಲವು ಗೋಷ್ಠಿಗಳನ್ನೆಲ್ಲ ಮಾಡಲಿಕ್ಕಿದ್ದೇವೆ. ಅದನ್ನು ಸಹ ಎಲ್ಲರೂ ಆಲಿಸಬೇಕು. ಹಾಗೆ ಬೇರೆ ಬೇರೆ ಸಂಘಗಳಿಗೆ ಒಂದು 20 ಸಂಘಗಳಿಂದ ಕೂಡ ಒಂದೊಂದು ಗಂಟೆಯ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ. ಅದನ್ನು ಅವರವರ ಪ್ರತಿಭೆಯನ್ನು ಅವರವರಲ್ಲಿ ಪ್ರದರ್ಶಿಸ್ತಾರೆ. ಹಾಗೆ 20 ಸಂಘಗಳಿಂದ ಕೆಲವು ಅವರವರ ಸಂಘಗಳಲ್ಲಿ ಮಾಡಿದ ಸಾಧನೆಗಾಗಿ ಅವರನ್ನು ಗೌರವಿಸ್ತಾ ಇದ್ದೇವೆ. ಇದಿಷ್ಟು ಕಾರ್ಯಕ್ರಮಗಳು ನಾಡ್ದು 24-25ರಂದು ನಮ್ಮ ಪುತ್ತೂರು ಹಾಲ್ನಲ್ಲಿ ನಡೆಯಲಿಕ್ಕಿದೆ. ನಮ್ಮ ಇಲ್ಲೇ ಪುತ್ತೂರು ಸಂಘದ ಅಧ್ಯಕ್ಷರು ಹಾಗೆ ಸಮ್ಮೇಳನ ಅಧ್ಯಕ್ಷರಾದ ಜಗನ್ನಿವಾಸರಾಯರು ಅವರ ಒಂದು ನೇತೃತ್ವ, ಹಾಗೆ ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದ ದೇವಾನಂದರು, ಹಾಗೆ ಪುತ್ತೂರು ಸಂಘದ ಎಲ್ಲ ಸದಸ್ಯರು, ಹಾಗೆ ಮಹಾಮಂಡಲದ ಎಲ್ಲ ಪದಾಧಿಕಾರಿಗಳು ಭಾಗವಹಿಸ್ತಾರೆ. ಹಾಗೆ ಆ ದಿನ ನಾವು ಉದ್ಘಾಟನೆಗೆ ನಮ್ಮ ಪರಮ ಪೂಜ್ಯ ಶಂಕರಾಚಾರ್ಯ ಸಂಸ್ಥಾನ ಸಚ್ಚಿದಾನಂದ ಭಾರತೀ ಸ್ವಾಮೀಜಿ ಎಡೆನೂರು ಮಠ ಇವರು ಆಗಮಿಸ್ತಾ ಇದ್ದಾರೆ. ನಮ್ಮ ಗುರು ಪರಂಪರೆ ಅಂದರೆ ಶೃಂಗೇರಿ ಮಠ. ಶೃಂಗೇರಿ ಮಠದ ಒಂದು ಗುರುಗಳ ಆಶೀರ್ವಾದವನ್ನು ಪಡೆದು ನಾವು ಈ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೇವೆ. ಕಳೆದ ಸಮಾರಂಭಕ್ಕೆಲ್ಲ ಶೃಂಗೇರಿ ಗುರುಗಳೇ ಆಗಮಿಸಿದರು. ಮತ್ತು ನಮ್ಮ ಇಲ್ಲಿಯ ಸ್ಥಳೀಯ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರು ಕೂಡ ಆ ಕಾರ್ಯಕ್ರಮಕ್ಕೆ ಬರ್ತಾರೆ. ಹಾಗೆ ಪ್ರಧಾನ ಉಪನ್ಯಾಸಕರಾಗಿ ನಮ್ಮ ಕಶಕೋಡಿ ಶ್ರೀ ಸೂರ್ಯನಾರಾಯಣ ಭಟ್, ಧಾರ್ಮಿಕ ಮಾಜಿ ಪರಿಷತ್ ಸದಸ್ಯರು, ಅವರ ಒಂದು ಅರ್ಧ ಗಂಟೆ ಒಂದು ಉಪನ್ಯಾಸ ಇರ್ತದೆ. ಅಂದರೆ ನಮ್ಮ ಬ್ರಾಹ್ಮಣರಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ವಿಷಯಗಳನ್ನು ಅವರು ತಿಳಿಸ್ಲಿಕ್ಕಿದ್ದಾರೆ. ಅದೇ ರೀತಿ ಸ್ಥಾನಿಕ ರತ್ನವನ್ನು ಕೂಡ ನಾವು ಆ ದಿವಸ ನಮ್ಮಲ್ಲಿ ಇಡೀ 20 ಸಂಘಗಳಲ್ಲಿ ನಮ್ಮ ಒಂದು ಸಮಾಜಕ್ಕೆ ನಮ್ಮ ಇದಕ್ಕೆ ಒಂದು ಏಳಿಗೆಗಾಗಿ ಶ್ರಮಿಸಿದವರನ್ನು ಒಬ್ಬರನ್ನು ನಾವು ಆಯ್ಕೆ ಮಾಡಿ ನಾವು ಸಮಾರೋಪ ಸಮಾರಂಭದಲ್ಲಿ ಸ್ಥಾನಿಕ ರತ್ನ ಹೇಳಿ ಒಂದು ಪ್ರಶಸ್ತಿಯನ್ನು ಕೂಡ ಆ ದಿನದಲ್ಲಿ ಕೊಡುವರಿದ್ದೇವೆ. ಎಲ್ಲ ಒಳ್ಳೆಯ ರೀತಿಯ ಕಾರ್ಯಕ್ರಮಗಳನ್ನು ನಡೆಸಿಕೊಡಲಿಕ್ಕೆ ನಿಮ್ಮ ಸಹಕಾರವೂ ಬೇಕೇಳಿ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೇನೆ. ಮುಖ್ಯವಾಗಿ ಪ್ರಚಾರ ಮುಖ್ಯ. ಎಲ್ಲ ಕಡೆ ನಿಮ್ಮ ಸುದ್ದಿಗಳಲ್ಲಿ ವಾಹಿನಿಗಳಲ್ಲಿ ಪ್ರಚಾರವನ್ನು ಕೊಡಬೇಕೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಹಾಗೆ ನಮ್ಮ ನಿಕಟಪೂರ್ವ ಅಧ್ಯಕ್ಷರು ಕೂಡ ಒಂದೆರಡು ಮಾತಾಡಿ. ಸ್ಥಾನಿಕ ರತ್ನ ಬಿಡೋದು ಅಂದರೆ ನಾಡ್ದು ನಾವು ಇಲ್ಲ, ನಾವೊಂದು ನಾಡ್ದು ಫಸ್ಟ್ ದಿವಸ ಎಲ್ಲ ಕೂತು ಡಿಸೈಡ್ ಮಾಡ್ತೇವೆ. ಅಲ್ಲ, ಒಬ್ಬರು ವ್ಯಕ್ತಿಗೆ. ನಮ್ಮದು 3,000 ಲೆಕ್ಕ, ಒಂದೂವರೆ ಅಂತೇಳಿ
ಶುರುವಿನ ದಿವಸ 24ಕ್ಕೆ 1,500, 25ಕ್ಕೆ 1,500 ಜನ ಸೇರ್ಬೋದು. ನಿರೀಕ್ಷೆ ಹೇಳಲಿಕ್ಕೆ ಸಾಧ್ಯ ಅಲ್ಲ, ವ್ಯತ್ಯಾಸ ಆಗ್ಬೋದು, ಜಾಸ್ತಿ ಆಗ್ಬೋದು. 25 ರಜೆ ಉಂಟು, ಅದು 26 ರಜೆ ಉಂಟು. ಆದ ಕಾರಣ ಒಂದು ಟೂರ್ನಾಗ ಹಾಕ್ಕೊಂಡು ಬಂದಾಗ್ತದೆ ದೂರದಿಂದ. ಇದು ಅವಿಭಜಿತ ಜಿಲ್ಲಾ ಮಟ್ಟದ ಅಲ್ಲ, ಇಡೀ ಇಂಡಿಯಾದೇ, ಆಲ್ ಇಂಡಿಯಾ. ಅದರಲ್ಲಿ ಅದು ಸಂಸ್ಥೆಯ ಅಂತಾರಾಷ್ಟ್ರೀಯ ಮಟ್ಟ. ಅಂತಾರಾಷ್ಟ್ರೀಯ ಮಟ್ಟ. ಫಾರಿನ್ನಲ್ಲಿ ಸಹ ಉಂಟು ನಮ್ಮ ಸಂಘಟನೆಗಳು. ಒಂದೇ ಕಡೆ 200 ಮನೆಗಳಿದೆ ನಮ್ಮ ನಾರ್ತ್ ಅಮೆರಿಕಾದಲ್ಲಿ. ಅವರು ಕೂಡ ನಮ್ಮ ಸಂಘದ ಮೆಂಬರ್. ಇದರಲ್ಲಿ 19 ಸದಸ್ಯ ಸಂಘ ಅಲ್ಲ, ಅದೀಗ ನಿನ್ನೆಲ್ಲ ಮೊನ್ನೆ ಸೇರ್ಪಡೆ ಆಗ್ತದೆ. ನೀವು ಅದೇ ಹೇಳಿದ 20 ಸಂಘ. ಹೌದು. ಮತ್ತು ಒಳ್ಳೊಳ್ಳೆ ವಿಚಾರಗಳು ಕೂಡ ಇದೆ, ವಿಚಾರಗೋಷ್ಠಿಗಳು ಕೂಡ ಇದೆ. ಸಮಾಜಕ್ಕೆ ಪೂರಕವಾದ ವಿಚಾರಗಳನ್ನು ನಾವು ಕೈಗೆತ್ತಿಕೊಂಡಿದ್ದೇವೆ. ಸಮಾಜಕ್ಕೆ ಒಳ್ಳೆಯ ವಿಚಾರ ತಿಳಿಸಬೇಕೆಂಬ ದೃಷ್ಟಿಯಲ್ಲಿ ಈ ವೇದಿಕೆಯನ್ನು ನಾವು ಬಳಸ್ಕೊಂಡಿದ್ದೇವೆ. ಹಾಗೂ ನಮ್ಮಲ್ಲಿರುವ ಕಲಾವಿದರುಗಳಿಗೆ ಸೂಕ್ತವಾದ ವೇದಿಕೆ ಕಲ್ಪಿಸುವಂಥ ವ್ಯವಸ್ಥೆ ಕೂಡ ನಾವು ಮಾಡಿದ್ದೇವೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲ ಪ್ರತಿ ಸಂಘಗಳು ಕೊಡ್ತವೆ. ಈಗ ನಮ್ಮ ಅವಿಭಜಿತ ಜಿಲ್ಲೆಯಲ್ಲಿ ಸ್ಥಾನಿಕ ಸಮಾಜ ಜನಸಂಖ್ಯೆ ಒಟ್ಟು ಎಷ್ಟಿದೆ ಸರ್? ಜನಸಂಖ್ಯೆ ಒಂದು ಎಲ್ಲಿಯಾದರೂ ಒಂದು 40-50 ಸಾವಿರ ಅಷ್ಟೇ. ನಮ್ಮದು ಭಾರಿ ಸೀಮಿತ, ಸಣ್ಣದು ನಮ್ಮ ಸಮಾಜ. ತುಳುನಾಡಲ್ಲಿ 5 ಸಾವಿರ. ಹೌದು, ನಮ್ಮದು ಒಟ್ಟು ಸಂಖ್ಯೆ ಬ್ರಾಹ್ಮಣ ಸಂಖ್ಯೆ ಕಮ್ಮಿ ಅಲ್ಲ ಕರ್ನಾಟಕದಲ್ಲಿ. ಬ್ರಾಹ್ಮಣರಲ್ಲಿ ನೀವು ತುಳುನಾಡಿನ ಮೂಲ ಬ್ರಾಹ್ಮಣ. ನಾವು ಮೂಲ ಬ್ರಾಹ್ಮಣರು ತುಳುನಾಡಿನಲ್ಲಿ. ಈಗ ಎಲ್ಲ ಕಡೆಯಲ್ಲಿ ಈಗ ಏನಾಗಿದೆ ಅಂತ ಹೇಳಿದರೆ, ಒಂದು ಸಮಾಜಕ್ಕೆ ನಾನೊಂದು ಹೇಳಿಕೊಂಡು, ಸಮಾಜಕ್ಕೆ ಎಲ್ಲಿ ಪೆಟ್ಟು ಬಿಡ್ತದ ಆಗ ಸಂಘಟನೆಗಳು ಬೆಳೀತದೆ. ಆಗ ನಮ್ಮ ಮಕ್ಕಳು ಎದ್ದೇಳ್ತಾರೆ, ಕೆಲಸ ಅರಸಿಕೊಂಡು ಹೋಗ್ತಾರೆ ಹೊರಗೆಲ್ಲ. ಇವತ್ತಿಗೆ ನಮ್ಮ ಸಮಾಜದ ಹೆಚ್ಚಿನವರೆಲ್ಲ ಫಾರಿನ್ನಲ್ಲಿದ್ದಾರೆ, ಎಲ್ಲೆಲ್ಲ ಕಡೆಯಲ್ಲಿ ಇದ್ದಾರೆ, ಒಳ್ಳೆ ಉದ್ಯೋಗದಲ್ಲಿದ್ದಾರೆ. ಅದರಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಉಂಟು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.